ಗುರುವಾರ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ರಮಾನಾಥ್ ರೈ ಅವರು, ದೇಶದ ಅಭಿವೃದ್ಧಿಗೆ ನೆಹರು, ಇಂದಿರಾ ಗಾಂಧಿ ಕುಟುಂಬ ದೊಡ್ಡ ಕೊಡುಗೆ ನೀಡಿದೆ. ಇಂತಹ ಕುಟುಂಬ ಹಿನ್ನೆಲೆ ಇರುವ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರ ಕುಟುಂಬವನ್ನು ಧ್ವಂಸ ಮಾಡುತ್ತೇವೆ ಎಂಬ ಹೇಳಿಕೆ ನೀಡಿದ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಹೇಳಿಕೆ ಖಂಡನಾರ್ಹ ಎಂದರು. ರಾಹುಲ್ ಗಾಂಧಿಯವರು ನೀಟ್ ಹಗರಣದಲ್ಲಿ ವಿದ್ಯಾರ್ಥಿಗಳಿಗಾಗಿರುವ ಅನ್ಯಾಯವನ್ನು ಸರಿಪಡಿಸಲು ಆಗ್ರಹಿಸಿ ಸಂಸತ್ತಿನ ಒಳಗೆ ಮತ್ತು ಹೊರಗಡೆ ಹೋರಾಟ ನಡೆಸಿದವರು. ರಾಹುಲ್ ಗಾಂಧಿ ವಿಪಕ್ಷ ನಾಯಕನಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ ಎಂದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ವಿಚಾರದ ಕುರಿತಾಗಿ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಮಾಜಿ ಸಚಿವ ಬಿ. ರಮಾನಾಥ್ ರೈ, ನಿನ್ನೆ ಮೊನ್ನೆ ಬಂದವರು ಪಕ್ಷದ ಅಧ್ಯಕ್ಷರಾಗುವುದು ಸರಿಯಲ್ಲ. ಪಕ್ಷಕ್ಕಾಗಿ ದುಡಿದ ಹಿರಿಯ, ನಿಷ್ಠಾವಂತ, ನೈಜ ಕಾರ್ಯಕರ್ತರು ಅಧ್ಯಕ್ಷರಾಗಲಿ ಎಂದು ಅಭಿಪ್ರಾಯಪಟ್ಟರು. ಸಾಮಾಜಿಕ ನ್ಯಾಯದ ವಂಚಿತರಾದ ಜನರ ಪರವಾಗಿ ಕೆಲಸ ಮಾಡಿದಂತೆ ನೆರವು ಕುಟುಂಬದ ಮೇಲೆ ಈ ಸಮಾಜದಲ್ಲಿರ್ತಕ್ಕಂಥ ಮುಗ್ಧ ಮೀನುಗಾರರ ಕುಟುಂಬಕ್ಕೆ ಬಹುಶಃ ಅವರನ್ನ ಪ್ರಚೋದಿಸತಕ್ಕಂಥ ಕೆಲಸ ಪ್ರತಿ ಒಂದು ಸಂದರ್ಭದಲ್ಲಿ ಆಗ್ತಾ ಇತ್ತು. ನಂತರ ದಿವಸದಲ್ಲಿ ಅವರು ತಿಳುವಳಿಕೆಯನ್ನು ಮೂಡಿಸಿ ಇವತ್ತು ಈ ಜಿಲ್ಲೆ ಗಲಾಟೆ ಘರ್ಷಣೆಯಲ್ಲಿ ದೂರ ಇದ್ದಾರೆ ಅಂತ ಹೇಳಿ ನೆನಪು ಮಾಡುವ ಸಂದರ್ಭದಲ್ಲಿ ಒಬ್ಬ ಹಿಂದೂ ಸಮಾಜಕ್ಕೆ ಸೇರಿರ್ತಕ್ಕಂಥ ಯಶ್ಪಾಲ್ ಸುವರ್ಣ ಅಂತಕ್ಕೊಬ್ಬ ವ್ಯಕ್ತಿ ಬಹುಶಃ ಅವನ ಮಾತಾಡ್ತಕ್ಕಂಥ ಪ್ರತಿ ಶಬ್ದವೂ ಕೂಡ ಬಹುಶಃ ಕಾಂಗ್ರೆಸ್ ಕುಟುಂಬಕ್ಕೆ ಬಹಳ ನೋವಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಪ್ರತಿಯೊಬ್ಬ ಕೂಡ ಕಾಂಗ್ರೆಸ್ ಕುಟುಂಬದ ಸದಸ್ಯರು ಇದನ್ನು ಪ್ರತಿಭಟಿಸಬೇಕಾದ ಅನಿವಾರ್ಯ ಇರತಕ್ಕಂಥ ಈ ಸಂದರ್ಭದಲ್ಲಿ ನಾನು ಅವರದ್ದು ಮಾತನ್ನ ಹೇಳ್ತಾರೆ, ಅದು ಬಹುಶಃ ಸುಳ್ಳು ಸುದ್ದಿಗಳು ಆಡಿಸ್ತಕ್ಕಂಥದ್ದು. ಇದು ಅವರ ಜಾಯಮಾನ ಆಗಿರ್ತಕ್ಕಂಥದ್ದು. ಅವರು ಡ್ರಗ್ ಸೇವ ಇವನ ಎಲ್ಲಿ ಪುರಾವೆ, ಎಲ್ಲಿಂದ ಇವನಿಗೆ ಪುರಾವೆ, ಈ ಮನುಷ್ಯನಿಗೆ ಎಲ್ಲಿಂದ ಪುರಾವೆ? ಯಾರು ಸುಳ್ಳು ಸುದ್ದಿ ಆಡಿಸ್ತು, ಅದಕ್ಕೆ ನಾನು ಹೇಳಿದೆ ರೂಮರ್ ಮಾಂಗರ್ಸ್ ಆರ್ ನ್ಯಾಷನಲ್ ಎನಿಮೀಸ್ ಅಂತ ಹೇಳ್ತಕ್ಕಂಥ ಮಾತು, ಸುಳ್ಳು ಸುದ್ದಿ ಆಡಿರ್ತಕ್ಕಂಥ. ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ, ಪಕ್ಷದ ಪ್ರಮುಖರಾದ ಪಿಯೂಸ್ ರಾಡ್ರಿಗಸ್, ಶಾಹುಲ್ ಹಮೀದ್, ಬೇಬಿ ಕುಂದರ್, ಅಬ್ಬಾಸ್ ಅಲಿ, ಶುಭೋದಯ್ ಆಳ್ವ, ಅಪಿಎಸ್, ವಿಕಾಸ್ ಶೆಟ್ಟಿ, ಟಿಕೆ ಸುಧೀರ್, ನಿತ್ಯಾನಂದ ಶೆಟ್ಟಿ ಉಪಸ್ಥಿತರಿದ್ದರು.